ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ 75ನೇ ವರ್ಷದ ಸಂಭ್ರಮಿಸಬೇಕಾದ ಕಾಲ. ಈ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ನಾವೇನು ಪಡೆದ್ವಿ, ಅದಕ್ಕೆ ಹೋರಾಟ ಮಾಡಿದವರು ತುಂಬ ಜನ ಇದ್ದಾರೆ. ಎಲ್ಲ ಜಾತಿ ಧರ್ಮ ಪಂಗಡಗಳ ಜನರಿದ್ದಾರೆ. ಅದರಲ್ಲಿ ಮೊದಲಿನ ಬಹಳ ಉಜ್ವಲವಾದ ಹೆಸರುಗಳಲ್ಲಿ ಒಂದು ಹೆಸರು ಟಿಪ್ಪು ಸುಲ್ತಾನ್ರ ಹೆಸರು. ಇವತ್ತೇನೋ ಕತೆ ಹೇಳ್ಬೋದು ಇವರು, ಆದರೆ ಸ್ವಾತಂತ್ರ್ಯ ಹೋರಾಟ ಬ್ರಿಟಿಷರು ಅನ್ನೋರು ನಮ್ಮ ಎನಿಮಿಗಳು ಅಂತ ಫಸ್ಟ್ ಅಂದಾಜು ಮಾಡಿದವರು ಮತ್ತು ಸುಮ್ಮನೆ ಯೋಚನೆ ಮಾಡಿದ್ದಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿರುವಂಥ ತಯಾರಿಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಹೋರಾಟವನ್ನು ಮಾಡಿ. ನಾನೊಂದು ಮಾತು ಹೇಳ್ಬೇಕು ನಿಮಗೆ, ಇದೆಲ್ಲರೂ ಹೇಳ್ತಾರೆ, ರಣಾಂಗಣದಲ್ಲಿ ಸ್ವತಃ ತಾನೇ ಒಬ್ಬ ಯೋಧನಾಗಿ ನಿಂತು ಬೇರೆಯವ್ರನ್ನ ಬಿಟ್ಟು ಯುದ್ಧ ಮಾಡಿಸಿದ್ದಲ್ಲ. ಇವರೆಲ್ಲ ಮನೇಲಿ ಕೂತ್ಕೊಂಡು ಮಕ್ಕಳನ್ನ ರಸ್ತೆ ಕಳಿಸಿ ಕಲ್ಲೋಡಿಸ್ತಾರಲ್ಲ, ಆ ಥರದ ಜನ ಅಲ್ಲ ಅವನೇ ಸ್ವತಃ ಯುದ್ಧ ಮಾಡ್ತಿರುವಾಗ ತೀರ್ಕೊಂಡು ಒಬ್ಬ ಬ್ರಿಟಿಷ್ ಆಥರ್, ಅವನ ಹೆಸರು ಎಲ್ಲಿದೆ ಆಮೇಲೆ ಹೇಳ್ತೇನೆ. ಅವನು ಬರೀತಾನೆ, ನೆಪೋಲಿಯನ್ ಚಕ್ರವರ್ತಿ ಇದು ನಿಮ್ಗೆ ಗೊತ್ತಿರ್ಬೋದು. ನೆಪೋಲಿಯನ್ ಚಕ್ರವರ್ತಿ ಟಿಪ್ಪು ಸುಲ್ತಾನ್ನಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಈಜಿಪ್ಟಿನ ಮೇಲೆ ಯುದ್ಧ ಮಾಡಿ, ಈಜಿಪ್ಟನ್ನ ಒಂದು ಜಂಕ್ಷನ್ ಮಾಡಿ ಬ್ರಿಟಿಷರನ್ನು ತಡಿಬೇಕು, ಬ್ರಿಟಿಷರು ಇಂಡಿಯಾಕ್ಕೆ ಬರದೇ ಇದ್ದಾಗ ತಡಿಬೇಕು ಅಂತ ಟಿಪ್ಪು ಸುಲ್ತಾನ್ನ ಪರವಾಗಿ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಅವನು ಸೋಲ್ತಾನೆ. ಆದ್ರಿಂದ ಟಿಪ್ಪು ಸುಲ್ತಾನ್ರಿಗೆ ಹಿನ್ನಡೆ ಆಗುತ್ತೆ. ಆಮೇಲೆ ನೆಪೋಲಿಯನ್ ಯುದ್ಧದಲ್ಲಿ ಸಾಯುವಾಗ ನೆಪೋಲಿಯನ್ ಕೂಡ ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ದ. ಆ ಚರಿತ್ರಕಾರ ಬರೀತಾನೆ, ಟಿಪ್ಪು ಸುಲ್ತಾನ್ ಯುದ್ಧ ಮಾಡುವಾಗ ಇದ್ದ ಘನತೆ ನೆಪೋಲಿಯನ್ನಲ್ಲಿ ಕಾಣಲಿಲ್ಲ, ಆದರೆ ಅದಕ್ಕೆ ಸರಿಸಮವಾಗಿರಬೇಕು ಅನ್ನುವ ಹಠ ಮಾತ್ರ ನೆಪೋಲಿಯನ್ನಲ್ಲೂ ಇತ್ತು ಅಂತ ಬರೀತಾನೆ. ಇದು ನಮ್ಮ ದೇಶದವ್ರು ಬರೆದಿದ್ದಲ್ಲ, ಒಬ್ಬ ಬ್ರಿಟಿಷ್ ಆಥರ್ ಬರೆದಿರೋದು. ಅಂತ ಒಬ್ಬ ದೊಡ್ಡ ಮನುಷ್ಯನ ಬಗ್ಗೆ ಮತ್ತು ನಮ್ಮ ಸಂವಿಧಾನದಲ್ಲಿ, ಭಾರತೀಯ ಸಂವಿಧಾನದ ಪ್ರಥಮ ಕರಡಿನಲ್ಲಿ ಟಿಪ್ಪು ಸುಲ್ತಾನ್ರ ರೇಖಾಚಿತ್ರ ಇದೆ. ಇದು ಕೆಲವು ವಿಷಯ ಎಲ್ಲ ನಮ್ಗೆ ಗೊತ್ತೇ ಇಲ್ಲ. ಆ ಕಾರಣಕ್ಕಾಗಿ ಮತ್ತು ಬಹಳಷ್ಟು ಸುಳ್ಳು ಸುದ್ದಿಗಳನ್ನು ಕ್ರಿಶ್ಚಿಯನ್ರ ಮೇಲೆ, ಬೇರೆ ಹಿಂದೂಗಳ ಮೇಲೆ ಆಕ್ರಮಣವನ್ನು ಮಾಡಿದ ಅಂತ ಟಿಪ್ಪು ಸುಲ್ತಾನ್ರ ಬಗ್ಗೆ ಕಥೆ ಹೇಳ್ತಾರೆ. ಆದರೆ ನಮಗೂ ಗೊತ್ತು, ಐವನ್ನವರಿಗೂ ಗೊತ್ತು, 2008ನೇ ಇಸ್ವಿನಲ್ಲಿ ಕೊನೆಯ ಪಕ್ಷ 48 ಚರ್ಚ್ಗಳ ಮೇಲೆ ಇದೇ ಊರಿನಲ್ಲಿ ಇಲ್ಲೆಲ್ಲ ಪೆರ್ಮನ್ನೂರು ಎಲ್ಲ ಚರ್ಚ್ಗಳ ಮೇಲೆ ದಾಳಿ ಮಾಡಿದವರು ಟಿಪ್ಪು ಸುಲ್ತಾನ್ರಲ್ಲ. ಇವತ್ತು ಟಿಪ್ಪು ಸುಲ್ತಾನ್ ವಿರುದ್ಧ ಬಾಯಿಗೆ ಬಂದ ಮಾತಾಡ್ತಾರಲ್ಲ, ಅವ್ರು ಮಾಡಿರೋ, ನಮ್ಮೂರಲ್ಲೇ ಮಾಡಿರೋ. ಮತ್ತು ಇವತ್ತು ಏನು ಬಹಳ ದೊಡ್ಡ ವಿಶ್ವಗುರು ಅಂತ ಹೇಳ್ಕೊತಾರಲ್ಲ, ಅವರಿಗೆ ಬಾಡಿಗೆ ಜನರನ್ನು ಕರ್ಕೊಂಬಂದ್ರು ತುಂಬಿಸ್ಲಿಕ್ಕಾಗದೆ ಅಷ್ಟು ದೊಡ್ಡ ಸಂಖ್ಯೆಯ ಜನರು ಸಿದ್ದರಾಮಯ್ಯನವರ ಜನ್ಮದಿನೋತ್ಸವಕ್ಕೆ ಬಂದರು. ಮತ್ತು ಟಿಪ್ಪು ಜಯಂತಿಯನ್ನು ಮಾಡಬೇಕು ಅಂತ ಹೇಳಿದವರು ಸಿದ್ದರಾಮಯ್ಯನವರು, ಮಾಡಿಸಿದವರು. ಅವರು ಯಾಕೆ ಮಾಡಿಸಿದ್ದು? ಅದೇನೋ ಕೃಪೆ ಅಂತ ಮಾಡಿದ್ದಲ್ಲ. ನಮ್ಮ ರಾಜ್ಯದಲ್ಲಿ ಅಂತ ಒಂದು ಆದರ್ಶ ಪುರುಷ ಒಬ್ಬ ಇದ್ದ, ಅಂತ ಒಬ್ಬ ಆಡಳಿತಗಾರ ಇದ್ದ ಅನ್ನೋ ಕಾರಣಕ್ಕಾಗಿ ಮಾಡಿರೋದು, ಅದು ಸರ್ಕಾರಿ ಕೆಲಸವಾಗಿ ಮಾಡಿರೋದು. ಸೊ ಅಂಥದ್ದೊಂದು ಕಾಲಘಟ್ಟದಲ್ಲಿ, ಸಂಧಿ ಕಾಲದಲ್ಲಿ ನಾವಿದ್ದೇವೆ. ನಾವು ಇದನ್ನು ಗಮನದಲ್ಲಿಟ್ಕೊಂಡು ಟಿಪ್ಪು ಸುಲ್ತಾನ್ರಿಗೆ ಮೀರ್ ಸಾದಿಕ್ ಅನ್ಯಾಯ ಮಾಡಿದ್ರು ಅಂತ ಭಾಳ ಜನರಿಗೆ ಗೊತ್ತು, ಆದರೆ ಪೂರ್ಣಯ್ಯನವರು ಅನ್ಯಾಯ ಮಾಡಿದ್ರು ಅಂತ ಭಾಳ ಕೆಲವು ಜನರಿಗೆ ಮಾತ್ರ ಗೊತ್ತು. ಅತ್ಯಂತ ವಿಶ್ವಾಸ ಇಟ್ಟಿರುವಂಥ ಪೂರ್ಣಯ್ಯ ದಿವಾನ್ರಿಗೆ ಅದು ಈಗ 4-5 ವರ್ಷಗಳಲ್ಲಿ ಆ ಡಿಸ್ಕ್ಲಾಸಿಫೈ ಆಗಿರೋ ಡಾಕ್ಯುಮೆಂಟ್ಸ್ ನೋಡಿದ್ರೆ ಯಾವ್ಯಾವ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಎಲ್ಲ ಮಾಹಿತಿಯು ಬ್ರಿಟಿಷರಿಗೆ ತಲುಪ್ತಾ ಇತ್ತು ಪೂರ್ಣಯ್ಯನವರ ಕಾರಣದಿಂದಾಗಿ.
ಆಮೇಲೆ ಆ ಪೂರ್ಣಿನವರು ಮೈಸೂರು ಮಹಾರಾಜರಿಗೂ ದಿವಾನರಾದರು. ಅದರಲ್ಲೇ ಗೊತ್ತಾಗತ್ತೆ ನಿಮಗೆ. ಸೊ ಬಹಳ ಜನರ ಪಿತೂರಿಗಳಿಂದಾಗಿ ಕೂಡ ಆ ಮನುಷ್ಯ ಸೋಲುವ ಹಾಗಾಯಿತು. ಅದೇನೇ ಇದ್ರೂ ಮತ್ತು ಒಂದು ವಿಷಯ ಅಂತೂ ನಿಜ, ಟಿಪ್ಪು ಸುಲ್ತಾನಿಗೆ ಒಂದು ವಿಶೇಷವಾದ ಹಠ ಇತ್ತು. ಅವರನ್ನೆಲ್ಲರೂ ಮರಾಠರು, ದೆಹಲಿಯ ಮೊಘಲರು ಕೂಡ ನವಾಬ್ ಮಾತ್ರ ಕರಿಬೇಕು ಅಂತಿದ್ರು. ಆದರೆ ಟಿಪ್ಪು ಸುಲ್ತಾನ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ದಿ ಸುಲ್ತಾನ್ ಆ್ಯಂಡ್ ಹಿ ವಾಂಟೆಡ್ ಟು ಎಸ್ಟಾಬ್ಲಿಷ್ ಅ ಸುಲ್ತಾನೇಟ್. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡಿದ್ರು. ಮತ್ತು ಅಂತಾರಾಷ್ಟ್ರೀಯವಾಗಿರುವಂಥ ಎಷ್ಟೊಂದು ಸಂಪರ್ಕಗಳನ್ನ ಆ ಕಾಲದಲ್ಲಿ ಎಷ್ಟು ಅದ್ಭುತವಾಗಿ ಆ ಮನುಷ್ಯ ತಯಾರು ಮಾಡಿಕೊಂಡಿದ್ರು. ಅಂಥ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಮಾಡಿರುವ ಅತ್ಯಂತ ಪ್ರಗತಿಶೀಲವಾದ ಕೆಲಸಗಳನ್ನು ನೀವು ಮೈಸೂರು ಸುತ್ತಮುತ್ತಲಿನ ಲಾವಣಿಗಳಲ್ಲಿ ಜನಪದರು ಹಾಡುವ ಹಾಡುಗಳಲ್ಲಿ ಕೇಳಬೇಕು. ನನ್ನದು ಪುಸ್ತಕ ಇದೆ, ಟಿಪ್ಪು ಸುಲ್ತಾನ್ ಲಾವಣಿಗಳು ಅಂತ. ಜನರು ಕೊಂಡಿರ್ತಾರೆ. ಈಗ ಯಾರು ಚರಿತ್ರೆ ಪುಸ್ತಕ ಬರೆಯುವವನು ಸುಳ್ಳು ಬರೀಬಹುದು, ಆದರೆ ಜನರು ತಮ್ಮ ಹೃದಯದಲ್ಲಿ ಇಟ್ಕೊಂಡಿರುವ ಜನರು ಏನಿದ್ದಾರೆ ಅವರು ಟಿಪ್ಪು ಸುಲ್ತಾನರ ಬಗ್ಗೆ ಹೇಳಿರೋ ಎಷ್ಟು ಅದ್ಭುತವಾದ ಹಾಡುಗಳಿದ್ದಾವೆ. ಅಷ್ಟು ಜನಮಾನಸದಲ್ಲಿ ಊಡಿ ಹೋದವನು ಅವನು. ಟಿಪ್ಪು ಅಂದರೆ ಮೈಸೂರಿನ ಹುಲಿ ಅಂತಲೇ ಹೇಳ್ತಾ ಇದ್ದಾನೆ. ಮತ್ತು ಅವನಿಗೆ ಒಂದು ಹಠ ಇತ್ತು. ಏನು ಹಠ ಇತ್ತು ಅಂದರೆ ತನ್ನ ಕನಸುಗಳಿಗೆ, ಆದರ್ಶಗಳಿಗೆ ವಿರೋಧಿಯಾಗಿರುವವರನ್ನ ಮಟ್ಟ ಹಾಕಬೇಕು ಅನ್ನೋದಿತ್ತು. ಕ್ರೌರ್ಯ ಅಂದರೆ ಆ ಥರದ ಕ್ರೌರ್ಯ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅದು ಮನುಷ್ಯನಿಗೆ ಸಹಜವಾಗಿರುವಂಥ ಸಿಟ್ಟು ಅನ್ನುವಂಥದ್ದು ಇರುವಂಥದ್ದೇ. ಮತ್ತು ಯಾವಾಗಲೂ ಪಿತೂರಿ ಮಾಡ್ತಿರುವವರಿಗೆ, ಅವರಿಗೆ ಏನು ಹೇಳಿದ್ರು ಬುದ್ಧಿ ಬರದೇ ಇದ್ದವರಿಗೆ ಬುದ್ಧಿ ಕಲಿಸೋ ಕೆಲವು ಕ್ರಮಗಳಿರ್ತವೆ. ಅದನ್ನು ಅವನು ಮಾಡಿದ್ದಾನೆ, ಅದಿಲ್ಲ ಅಂತಲ್ಲ. ಆದರೆ ಅತ್ಯಂತ ಪ್ರಗತಿಶೀಲವಾಗಿ, ಅತ್ಯಂತ ಹೊಸದಾಗಿ ಯೋಚನೆ ಮಾಡಿರುವಂಥ ಬಹಳ ದೊಡ್ಡ ಒಬ್ಬ ನಮ್ಮ ಕಾಲದ ನಾಯಕ ಅನ್ನೋದನ್ನು ನಾನು ಹೇಳಬೇಕು. ಮತ್ತು ಈ ಟಿಪ್ಪು ಸುಲ್ತಾನರ ಹೆಸರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ, ಯಾಕಂದರೆ ದಕ್ಷಿಣ ಕನ್ನಡ ಮತ್ತು ಕೊಡಗಿನವರಿಗೆ ವಿಶೇಷವಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಸ್ವಲ್ಪ ಸಿಟ್ಟಿರೋದು. ಮತ್ತು ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ ಹೇಳ್ತಾರೆ, ಅದರಲ್ಲಿ ಮುಚ್ಚುಮರೆ ಏನಿಲ್ಲ. ಟಿಪ್ಪು ಸುಲ್ತಾನ್ರೇ ಹೇಳಿರೋ ಮಾತು. ಇವರೇನು ಹೇಳ್ತಾರೆ, ಸಂಘ ಪರಿವಾರದ ಏನು ಹೇಳ್ತಾರೆ, 80,000 ಜನರನ್ನ ಕೊಡಗಿನಿಂದ ತಗೊಂಡೋಗಿ ಮತಾಂತರ ಮಾಡಿಸಿ ಹಿಂಸೆ ಮಾಡಿದ್ರು ಅಂತ. ಕೊಡಗಿನಲ್ಲಿ 80,000 ಜನ ಇವತ್ತಿಗೂ ಇಲ್ಲ. ಆವತ್ತು ಹೇಗೆ 80,000 ಜನ ಇರ್ತಾರೆ? ಆದರೆ ಟಿಪ್ಪು ಸುಲ್ತಾನ್ ಹೇಳ್ತಾರೆ, ನಾವು 40,000 ಜನರನ್ನ ಬಂದಿಗಳನ್ನಾಗಿ ಮಾಡಿದ್ದೀವಿ. ಆದರೆ ಅವರೆಲ್ಲ ಮನುಷ್ಯರು ಹೋಗ್ಲಿಕ್ಕೆ ಸಾಧ್ಯವಾಗದಿರೋ ದುರ್ಗಮವಾದ ಬೆಟ್ಟ ಗುಡ್ಡಗಳನ್ನೆಲ್ಲ ಸೇರಿಕೊಂಡಿದ್ರಿಂದ ನಮಗೆ ಕೈಗೆ ಸಿಕ್ಕಿದ 300 ಜನರನ್ನು ನಾವು ಶ್ರೀರಂಗಪಟ್ಟಣಕ್ಕೆ ತಗೊಂಡೋಗಿ ನಮ್ಮ ಧರ್ಮಕ್ಕೆ ಸೇರಿಸ್ಕೊಂಡ್ವಿ ಅಂತ ಟಿಪ್ಪು ಸುಲ್ತಾನ್ರು ಹೇಳ್ತಾರೆ. ಯಾಕಂದ್ರೆ ಅವರು ಬ್ರಿಟಿಷರಿಗೆ ಸಹಾಯ ಮಾಡ್ತಾ ಇದ್ದವರು. ಮತ್ತು ಇಲ್ಲಿ ದಕ್ಷಿಣ ಕನ್ನಡದಲ್ಲಿರೋ ಕ್ರಿಶ್ಚಿಯನ್ರ ಬಗ್ಗೆ ಅವರಿಗಿದ್ದ, ಅಥವಾ ಮಲಬಾರ್ನಲ್ಲಿದ್ದ ಕ್ರಿಶ್ಚಿಯನ್ರಿಗೆ ಟಿಪ್ಪು ಸುಲ್ತಾನರಿಗಿದ್ದ ಸಿಟ್ಟು ಅಂದರೆ ಅವರು ಕ್ರಿಶ್ಚಿಯನ್ರು ಅನ್ನೋ ಕಾರಣಕ್ಕಲ್ಲ, ಅದು ಬ್ರಿಟಿಷ್ ಜೊತೆ ಅವರು ಸಹಕರಿಸಿದವ್ರ ಮೇಲೆ ಮಾತ್ರ ಅವರಿಗಿದ್ದಂಥ ಇದು. ಅದರಿಂದ ನಾವು ಚರಿತ್ರೆಯನ್ನು ಒಂದು ಸರಿಯಾದ ಪರಿಪ್ರೇಕ್ಷ್ಯದಲ್ಲಿ, ಮತ್ತು ಅದರಲ್ಲಿ ಆಮೇಲೆ ಯಾವುದು ಜಗತ್ತು ಯಾವತ್ತು ಕಪ್ಪು ಮತ್ತು ಬಿಳಿ ಅನ್ನೋ ಥರ ಇರೋದಿಲ್ಲ. ಅದರಲ್ಲಿ ಹಲವು ವರ್ಣಗಳಿರ್ತವೆ. ನಾವು ಅದೆಲ್ಲವನ್ನೂ ಅರ್ಥ ಮಾಡಿಕೊಳ್ಳುವಷ್ಟು ವ್ಯವಧಾನ ನಮಗಿದ್ದಾಗ ಮನುಷ್ಯರ, ಆಮೇಲೆ ಮನುಷ್ಯರನ್ನ ಅವ್ರು ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾರೆ, ಅದನ್ನೇ ಇಟ್ಕೊಂಡು ಜೀವಮಾನ ಇಡೀ ಇದಲ್ಲ. ಮನುಷ್ಯ ತನ್ನ ಉದಾತ್ತತೆಯಲ್ಲಿ ಅತ್ಯುನ್ನತವಾದನ್ನು ಮಾಡಿದಾಗ ಅದನ್ನು ಕುರಿತು ಮಾತಾಡೋದಿದೆಯಲ್ಲ, ಅದು ಮನುಷ್ಯ, ಅದಕ್ಕೆ ಮನುಷ್ಯತ್ವ ಅಂತ ಕರೀತಾರೆ. ಅದು ಮನುಷ್ಯರಿಗಿರುವಂಥ ಒಂದು ಶ್ರೇಷ್ಠವಾದ ಶಕ್ತಿ ಕೂಡ. ನಾವು ಅದನ್ನು ಮಾಡಬೇಕಾಗಿದೆ. ಆ ಕೆಲಸವನ್ನು ಈ ವೇದಿಕೆ ಮಾಡ್ತಾ ಇದೆ ಅನ್ನೋದನ್ನು, ಮತ್ತು ಅದಕ್ಕೆ ಇಷ್ಟು ಜನರ ಬೆಂಬಲವನ್ನು ಅವರು ಒಟ್ಟಾಕೊಂಡಿದ್ದಾರೆ. ಮತ್ತು ಯು ಟಿ ಖಾದರ್ ಅವರು, ಎಂ ಡಿಸೋಜ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಈ ಊರಿಗೆ ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅನ್ನೋದು ಭಾಳ ವಿಶೇಷವಾದ್ದು. ಅದಕ್ಕೋಸ್ಕರ ಎಲ್ರಿಗೂ ನಾನು ಅಭಿನಂದನೆಗಳು ನೀಡಿ, ನಾನು ಟಿಪ್ಪು ಸುಲ್ತಾನರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇದ್ದರೆ ಆಮೇಲೆ ಮಾತಾಡ್ತೇನೆ.